ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರು, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಚಂದ್ರಿಕಾ ಮಲ್ಯ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ? ಸುಮಾರು ಟೈಮಿನ ನಂತರ ನೀವು ಮಳೆಗಾಲದ ಸ್ಪೆಷಲ್ ಆಗಿ ಬಂದಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತೊಂದು ಮಾರ್ನಿಂಗ್ ಟಿಫಿನ್ ಮತ್ತು ಈವ್ನಿಂಗ್ ಸ್ನ್ಯಾಕಾ? ಓಕೆ, ಏನು ಅಂದರೆ ಮಾರ್ನಿಂಗಿಗೆ ನಮ್ಮದು GSB ಸ್ಟೈಲ್ ಆಲೂ ಪರೋಟ. ಆಲೂ ಪರೋಟನಾ? ಓಕೆ, ಇದು ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡಕ್ಕೂ ಆಗುತ್ತಾ ಅಥವಾ ಇಲ್ಲ? ಇದು ಯಾವಾಗ ಸಹ ತಿನ್ಬೋದು, ಹಸಿವೆ ಆದಾಗೆಲ್ಲ ತಿನ್ಬೋದು. ಓ, ಹಾಗಾದರೆ ಇನ್ನೊಂದು ಈವ್ನಿಂಗ್. ಓಕೆ, ಯಾವುದದು? ಅದು ಅವಲಕ್ಕಿ ಬೇಲ್. ಅವಲಕ್ಕಿ ಬೇಲಾ? ಓಕೆ, ಅಂದರೆ ಇದು ಏನು ನಾರ್ಮಲ್ ನಮಗೀಗ ಏನು ಮಸಾಲೆ ಪುರಿ ಈ ಥರ ಎಲ್ಲ ತಿಂತಾರಲ್ಲ, ಅದೇ ಥರ ಅವಲಕ್ಕಿದು ಬೇಲಾ? ಓಕೆ, ಅದು ಚೆನ್ನಾಗಿರ್ಬೋದಲ್ಲ? ನಾರ್ಮಲ್ ಆಗಿ ಅವಲಕ್ಕಿ ಚೆನ್ನಾಗಿದೆ, ಎರಡು ಕೂಡ ಚೆನ್ನಾಗಿರೋದಲ್ಲ. ಓಕೆ, ಹಾಗಾದರೆ ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ ಮ್ಯಾಮ್, ಅಡುಗೆ ಮನೆ ಬಂದಿದ್ದಲ್ಲ. ಫಸ್ಟಿಗೆ ಯಾವುದು? ಆಲೂ ಪರೋಟ ಮಾಡ್ತೀನಿ. ಆಲೂ ಪರೋಟ ಅಲ್ಲ? ಹೌದು. ಓಕೆ, ಎಂತ ಬೇಕು ಫಸ್ಟಿಗೆ? ಈಗ ನಾನು ಫಸ್ಟ್ ಗೋಧಿ ಹಿಟ್ಟು ಕಲಿಸ್ತೇನೆ. ಗೋಧಿ ಹಿಟ್ಟಲ್ಲ? ಓಕೆ, ಸ್ವಲ್ಪ ನೀರು ಬೇಕು. ನೀರು ಬೇಕಲ್ಲ? ಓಕೆ, ನೀರು ಹಾಕಲಾ? ಈಗ ಹಾಕಿ ಸ್ವಲ್ಪ ಹಾಕಲಾ? ಸಾಕು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಹೌದು. ಸ್ವಲ್ಪ ತುಪ್ಪ ಬೇಕು. ತುಪ್ಪ ಬೇಕಾ ಈಗಲೇ? ಹೌದು. ಓಕೆ, ಅದು ಹಿಟ್ಟು ಕಲಸುವಾಗ ಹಾಂ, KCಯವರ ಶುದ್ಧ ಹಸುವಿನ ತುಪ್ಪ. ಹಾಂ, ಈ ಥರ ಹಿಟ್ಟು ಕಳಿಸುವಾಗ ಹೌದು ತಗೊಳ್ತಾರಲ್ಲ, ಸ್ವಲ್ಪ ತುಪ್ಪ. ಮತ್ತು ಈ ಗೋಧಿ ಹಿಟ್ಟನ್ನು ಹಾಕಿಕೊಂಡು ಹಿಟ್ಟನ್ನು ಕಳಿಸೋದಲ್ಲ. ಒಂದು ಕಪ್ಪಿನಷ್ಟು ಗೋಧಿ ತಗೊಂಡಿದ್ದೀರಾ? ಅದು ನೀರಿಗೆ ನಮಗೆ ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಹಿಟ್ಟು ಬರುವ ತನಕ. ಓಕೆ, ಇಲ್ಲಿ ಪರೋಟಕ್ಕೆ ಗೋಧಿ ಹಿಟ್ಟೇ ಯೂಸ್ ಮಾಡ್ತಾ? ಹೌದು. ಮೈದಾ ಯೂಸ್ ಮಾಡ್ತಾರಾ? ಮೈದಾ ಸಹ ಮಾಡ್ತಾರೆ. ಹೌದು, ಮೈದಾದಲ್ಲಿ ನಾರು ಜಾಸ್ತಿ ಬರ್ತದೆ. ಹೌದು, ಪರೋಟ ಲಟ್ಟಿಸ್ಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಕೆಲವರು 50-50 ಹಾಕಿ ಮಾಡ್ತಾರೆ. ಹಾಂ, ಅದೇ ಹಾಂ, ಎರಡು ಗೋಧಿ ಸ್ವಲ್ಪ, ಆಮೇಲೆ ಮೈದಾ ಸ್ವಲ್ಪ. ಓಕೆ, ಒಟ್ಟು ಗೋಧಿಯಿಂದ ಮಾಡಿದರೆ ಒಳ್ಳೆಯದಂತ ಆರೋಗ್ಯಕ್ಕೆ ಎಲ್ಲ ದೃಷ್ಟಿಯಿಂದ ನೋಡಿದ್ರಲ್ಲ. ನೀವು ಆಲೂಗಡ್ಡೆಯನ್ನು ಆಲ್ರೆಡಿ ಬೇಯಿಸಿದ್ದೀರಾ? ಹೌದು, ಆಲೂಗಡ್ಡೆ ಬೇಯಿಸ್ತಂದಿದ್ದೀನಿ. ಹಾಗಾಗಿ ನಮಗೆ ಬೇಯಿಸುವಂತಹ ಕೆಲಸ ಇಲ್ಲಲ್ಲ? ಇಲ್ಲ. ಹಾಂ, ಅಂದರೆ ಇದು ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋದು ಮೊದಲೇ? ಹೌದು. ಸರಿ ನಾದಬೇಕು. ಸರಿ ಆಗಬೇಕಲ್ಲ? ನಾವು ನಾರ್ಮಲ್ ಹೇಗೆ ಚಪಾತಿ ಅಥವಾ ಪರೋಟಕ್ಕೆ ಮಾಡ್ತೇವೆ ಅದೇ ಥರ ರೆಡಿ ಮಾಡಿ ಇಟ್ಕೊಳ್ಳೋದು. ಯಾಕೆಂದರೆ ಅದು ಹಾರ್ಡ್ ಆದರೆ ಹಿಟ್ಟು ಲಟ್ಟಿಸುವಾಗ ಆಲೂಗಡ್ಡೆಯದ್ದು ಹೂರಣ ಎಲ್ಲ ಹೊರಗೆ ಬರ್ತದೆ, ಹಾಗೆ ಬರಬಾರ್ದು. ಅದಕ್ಕೆ ಈ ಹಿಟ್ಟು ಸಹ ಸಾಫ್ಟ್ ಆಗಬೇಕು, ಚೆನ್ನಾಗಿ ಬರಬೇಕಂತ. ಗಟ್ಟಿ ಇದ್ದರೆ ಸ್ವಲ್ಪ ಹೂರಣ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಲ್ಲ. ಈ ಥರ ರೆಡಿ ಮಾಡಿ ಇಟ್ಕೊಳ್ಬೋದಾ? ಹೌದು, ಇಡ್ಬೋದು. ಬೆಳಿಗ್ಗೆ ಸ್ಕೂಲಿಗೆಲ್ಲ ಲೇಟ್ ಆಗ್ತದೆ ಅಂತಾದರೆ ಆವಾಗ ಹಿಂದಿನ ದಿವಸನೇ ಹಿಟ್ಟು ಎಲ್ಲ ಕಲಸಿಟ್ರೆ ಈ ದಿವಸ ರೆಡಿ ಮಾಡಿ ಇಟ್ಟರೆ ಫಟಾಫಟ್ ಮಾಡ್ಬೋದು.
ಈಗ ಇದನ್ನು ಒಂದು ಗಳಿಗೆ ಇಟ್ಟು ಬಿಡುವ ನಾವು. ಮತ್ತು ಈಗ ನಾವು ಒಂದು ಇದು ಮಸಾಲ ರೆಡಿ ಮಾಡುವ. ಮಸಾಲ ರೆಡಿ? ಹೌದು. ಎಂತ ಬೇಕು? ಮಿಕ್ಸಿ ಜಾರ್. ಓಕೆ. ಅಂದರೆ ಮಸಾಲ ಅಂತ ಹೇಳಿದರೆ ಅದು ಅಂದರೆ ನಮಗೆ ಲಟ್ಟಿಸ್ಬೇಕಲ್ಲ, ಇದೆಲ್ಲ ಹೀಗೆ ಹಾಕಿದರೆ ಪೀಸ್ ಹಾಕಿದರೆ ಲಟ್ಟಿಸುವಾಗ ಕಷ್ಟ ಆಗ್ತದೆ. ಅದಕ್ಕೆಲ್ಲವನ್ನು ನಾವು ಕ್ರಷ್ ಮಾಡಿಕೊಳ್ಳೋದು. ಹಸಿಮೆಣಸಿನಕಾಯಿ, ಹಸಿಮೆಣಸು 2, ಶುಂಠಿ, ಓಕೆ. ಸ್ವಲ್ಪ ತೆಂಗಿನ ತುರಿ. ತೆಂಗಿನಕಾಯಿ ಹಾಕಿದ್ದೀರಾ? ಹೌದು, ನಮ್ಮದು GSB ಸ್ಟೈಲ್. ಹೌದು, ನಿಮ್ಮದೊಂದು ಸ್ಟೈಲೇ ಬೇರೆಲ್ಲ. ನಮಗೆ ತೆಂಗಿನಕಾಯಿ ಇಲ್ಲದೆ ಆಗೋದೇ ಇಲ್ಲ. ಹೌದು. ನಿಮ್ಮ ಪ್ರತಿ ಅಡಿಗೆಯಲ್ಲಿ ತೆಂಗಿನಕಾಯಿ ಇರುತ್ತಾ? ಹೌದು. ಒಳ್ಳೆಯದು ನೋಡಿ, ತೆಂಗಿನಕಾಯಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ. ತೆಂಗಿನ ಹಾಲು, ತೆಂಗಿನ ತುರಿ ಎಲ್ಲ ಹಾಕಿ. ಸ್ವಲ್ಪ ಪುದೀನ, ಯಾರಿಗೆ ಪುದೀನ ಇಷ್ಟ ಆಗೋದಿಲ್ಲ ಅವರು ಇಂಗು ಹಾಕ್ಕೊಳ್ಬೋದು. ಹಿಂಗೆ ಹಾಕ್ಕೊಳ್ಬೋದಲ್ಲ? ಪುದೀನ ಬದಲಿಗೆ ಹಿಂಗೆ ಹಾಕ್ಕೊಳ್ಬೋದಾ? ಹಿಂಗಿಂತ ಬೆಟರ್ ಇದೆ, ಬೆಟ್ರಲ್ಲ ಪುದೀನವೇ. ಅಲ್ಲ, ಪರಿಮಳ ಕೂಡ ಅಂದರೆ ಅದರದ್ರ ಸ್ಪೆಷಾಲಿಟಿ ಇರ್ತದೆ ಹಾಗೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲ, ಯಾಕೆಂದರೆ ಮುಂಚೆ ಇಲ್ಲಿ ನಮ್ಮಲ್ಲಿ ಇದು ಪುದೀನ ಎಲ್ಲ ಬೆಳೀತಿರ್ಲಿಲ್ಲ, ಹಾಗಾಗಿ ನಮಗೆ ಹಿಂಗೆ ಜಾಸ್ತಿ ಯೂಸ್ ಮಾಡ್ತಿದ್ರ. ಈಗ ಅಂದರೆ ಹೊರಗಿನಿಂದ ಬರ್ತದೆ, ಹಾಗಾಗಿ ಫ್ಲೇವರ್ಗೋಸ್ಕರ ನಾವು ಚೇಂಜ್ ಮಾಡ್ತೀವಿ. ಪುದೀನ ಕೂಡ ನಾವು ಮನೆಯಲ್ಲೇ ಈಗ ಹೂವಿನ ಗಿಡ ಮಾಡ್ಬೋದು. ಸ್ವಲ್ಪ ಉಪ್ಪು ಇದರಲ್ಲೇ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ನಾವು ಕ್ರಷ್ ಮಾಡ್ಕೊಂಡು, ನೀರು ಬೇಡ, ಹಾಗೆ ಕ್ರಷ್ ಮಾಡೋದು. ಹೌದು, ಪುಡಿ ಪುಡಿ ಆದರೆ ಆಯ್ತು. ಸ್ವಲ್ಪ ಫುಲ್ಲು ಮಿಕ್ಸ್ ಆಗಬೇಕು ಅಂತಿಲ್ಲ. ಓಕೆ, ಸಾಕಾಗುತ್ತಲ್ಲ? ಈಗ ಬೌಲು ಕೊಡಿ ನನಗೆ. ಹೌದಲ್ಲ, ಅದಷ್ಟು ರೆಡಿಯಾಗಿ. ಹೌದು, ಈಗ ನಾವು ಆಲೂಗಡ್ಡೆ ತುರಿಯುವ ಪುಡಿ ಮಾಡಬೇಕು. ಬೇಯಿಸಿದ್ದನ್ನು ಈ ಥರ ಮಾಡ್ಕೊಳ್ಳೋದು. ಹೌದು, ಯಾಕೆಂದರೆ ಅದು ನಾವು ಹೀಗೆ ಕೈಯಲ್ಲಿ ಪುಡಿ ಮಾಡಿದರೆ ಗಂಟು ಇರ್ತದೆ. ಹೌದು, ನಾವು ಈ ಬಾಜಿಗೆಲ್ಲ ಮಾಡಿದಾಗ ಆಗ್ತದೆ. ಹೌದು, ಪೂರಿ ಬಾಜಿಗೆಲ್ಲ ಮಾಡ್ತೇವಲ್ಲ ಹೌದು ಆ ಥರ. ಬಟ್ ಈ ಥರ ಮಾಡಿದರೆ ಫುಲ್ಲು ಮಿಕ್ಸ್ ಆಗುತ್ತಲ್ಲ. ಹೌದು. ಓಕೆ, ಸಾಕು. ಸಾಕು. ಅದನ್ನು ಮಿಕ್ಸ್ ಮಾಡಿದರೆ ಅದು ಪೇಸ್ಟ್ ಆಗ್ತದಲ್ಲ? ಹೌದು. ಮಿಕ್ಸ್ ಮಾಡೋದಕ್ಕಿಂತ ಈ ಥರನೇ ಮಾಡ್ಕೊಳ್ಳೋದು ಬೆಟ್ರ್ ಅಂತಲ್ಲ? ನೆಕ್ಸ್ಟು ಇದು ಮಸಾಲ ಹಾಕಿ ಬಿಡೋದು. ಅದಕ್ಕೆ ಯಾವುದು ಮಸಾಲ? ಮಸಾಲ ಆ್ಯಡ್ ಮಾಡಬೇಕಲ್ಲ, ಮಿಕ್ಸ್ ಮಾಡಿದ ಮಸಾಲ. ಅದು ಕೂಡ ನಾವು ನೋಡ್ಕೊಂಡು ಹಾಕ್ಕೊಳ್ಬೋದಲ್ಲ? ಹೌದು. ಅಲ್ಲ, ಎಷ್ಟು ಬೇಕಾದರೂ ಹಾಕ್ಬೋದು, ಅದು ತೊಂದರೆ ಇಲ್ಲ. ನಮಗೆ ಖಾರ ಜಾಸ್ತಿ ಬೇಕಾದರೆ ಖಾರ ಜಾಸ್ತಿ ಹಾಕ್ಬೋದು. ಈ ಥರ ಎಲ್ಲ ನಾವು ಮಾಡುವಾಗ ಖಾರ ಜಾಸ್ತಿ ಇದ್ದರೆ ಒಳ್ಳೆಯದಲ್ಲ? ಯಾಕೆಂದರೆ ಅದು ಒಳಗಿನಿಂದ ಇರ್ತದಲ್ಲ. ಹೌದು. ಒಂಥರ ಗ್ರೀನ್ ಮಸಾಲ ನೋಡಿ ಅಲ್ಲ? ಹೌದು. ಈಗ ಲೆಮನ್ ಜ್ಯೂಸ್ ಸ್ವಲ್ಪ ಹಾಕಬೇಕು. ಓಕೆ, ಇದಕ್ಕೆ ಹಾಕ್ತೀರಾ? ಹೌದು. ಹುಳಿಗೆ ಲೆಮನ್ ಹಾಕ್ತಿದ್ದೀರಲ್ಲ? ಈಗ ನಾವು ಚಪಾತಿ ಪರೋಟವನ್ನು ಲಟ್ಟಿಸಬೇಕಲ್ಲ? ಓಕೆ, ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಬೇಕು. ಅದು ಸಾಫ್ಟ್ ಆಗಿದೆ. ಹೌದು, ಅದೇ ಸಾಫ್ಟ್ ಇದ್ದಷ್ಟು ಒಳ್ಳೆ ಅಂತ ಹೇಳೋದಲ್ಲ? ಇದು ಸಾಫ್ಟ್ ಆಗಬೇಕು, ಇಲ್ಲದಿದ್ರೆ ಅದು ಹೊರಗೆ ಬರ್ತದೆ. ಈಗ ಇದನ್ನು ಹೀಗೆ ಉಂಡೆ ಮಾಡಿ ಇದರಲ್ಲಿ ಇಟ್ಕೊಳ್ಬೇಕು. ಓಕೆ, ಮತ್ತೆ ಹೂರಣ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಅಷ್ಟು ಬೇಕಾಗುತ್ತಾ? ಬೇಕಾಗ್ತದೆ. ಓಕೆ. ಅಲ್ಲ, ಅಂದರೆ ಅದು ಹೊರಗೆ ಬರುವ ಚಾನ್ಸಸ್ ಇರ್ತದೆ. ಹೌದು, ಕರೆಕ್ಟಾಗಿ ಆ ಥರ ಮಾಡ್ಕೊಳ್ಬೇಕಲ್ಲ? ಮತ್ತು ಪರೋಟ ಅಂದರೆ ಸ್ವಲ್ಪ ದಪ್ಪವೇ ದಪ್ಪನೇ ಇರುತ್ತೆ. ಹೌದು. ಇದು ತವ ಇಡುವ ನಾವು. ತವ ಇಡುದಾ? ಹಾಂ. ಓಕೆ. ಓಕೆ, ಆಯಿಲ್ ಹಾಕಬೇಕಾ? ಹಾಂ, ಆಯಿಲು ಈಗ ಬೇಡ, ಸ್ವಲ್ಪ ಕಾಯಿ. ಕೈಯಲ್ಲೇ ಬಟ್ಟಲ್ ಥರ ಮಾಡಿ ಅದರಲ್ಲಿ ಸಹ ಹೀಗೆ ಹೂರಣ ಹಾಕಲಿಕ್ಕೆ ಸಹ ಆಗ್ತದೆ, ಹಾಗೆ ಸಹ ಮಾಡ್ಬೋದು.
ಕೈಯಲ್ಲಿ ಈ ಥರ ಎಲ್ಲ ಮತ್ತೆ ಲಟ್ಟಿಸ್ಕೊಡೋದು. ಹೌದು, ಹೀಗೆ ಕೈಯಲ್ಲೇ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿಕೊಂಡು ಅದನ್ನು ಹೀಗೆ ಚೆನ್ನಾಗಿ ಮುಚ್ಚಿಕೊಳ್ಳೋದು. ಹೌದು, ಆವಾಗ ಸಹ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರುತ್ತೆ. ಹೌದು. ಬಟ್ ನಾವೀಗ ಸೇಮ್ ಹೇಗೆ ಚಪಾತಿ ಪರೋಟ ಮಾಡ್ತೇವೆ ಅದೇ ಥರ ಮಾಡ್ತಿದ್ದೀರ. ಹೌದು. ಆ್ಯಕ್ಚುಲಿ ಪರೋಟ ಎಲ್ಲ ಇಲ್ಲಿ ಜಾಸ್ತಿ ಫೇಮಸ್ ಇರೋದು ಕೇರಳದಲ್ಲೆಲ್ಲ, ನಾರ್ತಲ್ಲಿ. ಅದೇ ಅವರದ್ದು ಸ್ಟ್ಯಾಪಲ್ ಫುಡ್, ಅವರು ತುಂಬ ಮಾಡ್ತಾರೆ ಪರೋಟದ. ಹೌದು, ಮೂಲಿ ಪರೋಟ, ಆಲೂ ಪರೋಟ, ಭುಜಿಯಾ ಪರೋಟ, ದಾಲ್ ಪರೋಟ, ಪ್ಲೇನ್ ಪರೋಟ. ಪರೋಟದಲ್ಲೇ ವೆರೈಟಿಗಳು. ಪರೋಟದಲ್ಲಿ ನಮ್ಮದು ದೋಸೆಯಲ್ಲಿ ವೆರೈಟಿ ಇದ್ದ ಹಾಗೆ ಅವರದ್ದು ಪರೋಟದಲ್ಲಿ ವೆರೈಟಿ. ಪರೋಟದಲ್ಲಿ ವೆರೈಟಿ. ಕಾದಿದ್ದಲ್ಲ ಒಂದ್ಸಲ ಸ್ವಲ್ಪ ಬಾಡಿದ ನಂತರ ನಾವು ಟರ್ನ್ ಫ್ಲಿಪ್ ಮಾಡುವ, ಆಮೇಲೆ ಸ್ವಲ್ಪ ತುಪ್ಪ ಹಾಕುವ. ಆಮೇಲೆ ತುಪ್ಪ ಹಾಕುವ. ಈಗ ಸ್ವಲ್ಪ ತುಪ್ಪ ಹಾಕುವ. ಓಕೆ, ನಾವು ಸ್ಪೆಷಲಾಗಿ ತುಪ್ಪ ಅಂತ ಬಂದಾಗ ಕೇಸರ ಶುದ್ಧ ಹಸುವಿನ ತುಪ್ಪ ಸಾಕಾ? ಬೇಕಾ? ಈಗ ಸಾಕು. ಮತ್ತೆ ಫ್ಲಿಪ್ ಮಾಡ್ತೇನಲ್ಲ ಆವಾಗ ಪುನಃ ಬೇಕು. ಓಕೆ, ಹಾಕಿ. ಓ, ನೀವು ಹಾಗೆ ಹೇಳಿದ? ಜಾಸ್ತಿ ತುಪ್ಪ ಹಾಕಿದ್ರು ನಡೀತೇವಲ್ಲ? ಆಗ್ತದೆ. ಇಲ್ಲ ಸ್ವಲ್ಪ ಇರಲಿ. ಅದು ಒಳಗೆ ಹೂರಣ ಅದು ಬೆಂದದ್ದೇ ಅಲ್ಲ, ಹಾಗಾಗಿ ಹೊರಗಿನಿಂದ ನಮಗೆ ಫ್ರೈ ಆಗಿ ಬಂದರೆ ಆಯಿತು. ಓಕೆ, ಎಸ್ ನೋಡಿ ತುಪ್ಪ ಹಾಕಿದ ಕಾರಣ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ? ಹೌದು, ಗೋಲ್ಡನ್ ಕಲರ್ ಬಂದಿದೆ. ಮತ್ತೆ ತೆಳು ಬೇಕಾದವರು ತೆಳು ಲಟ್ಟಿಸ್ಕೊಳ್ಬೋದು, ಆದರೆ ಪರೋಟ ಯಾವಾಗಲೂ ದಪ್ಪ ಇದ್ರೇ ಟೇಸ್ಟ್ ಅದು. ಎಸ್ ಮ್ಯಾಮ್, ಮಳೆಗಾಲದಲ್ಲಿ ಏನೆಲ್ಲ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿದ್ದೀರಾ? ಮಳೆಗಾಲಕ್ಕೆ ಏನು ಪ್ಲಾನ್ ಮಾಡೋದಿಲ್ಲ, ಯಾಕೆಂದರೆ ಮನೆಯಲ್ಲೇ ಇರೋದು. ಆವಾಗ ಬರೀ ಹಪ್ಪಳ ಸುಟ್ಟು ತಿನ್ನೋದು, ಕತೆ ಪುಸ್ತಕ ಒಟ್ಟು ಮಾಡಿ ಇಡೋದು, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಹೌದು, ಬುಕ್ ಓದೋದು ಆ ಥರದೇ ಜಾಸ್ತಿ ಇರೋದಲ್ಲ. ಆದರೆ ಮನೆಯವರು ನೆರೆಕರೆಯವರೆಲ್ಲ ಸೇರಿಕೊಂಡು ಪಟ್ಟಂಗ ಹೊಡೆಯೋದು ಅದು ಸಿಗುದಿಲ್ಲ. ಯಾಕೆಂದರೆ ಮಳೆಗಾಲದಲ್ಲಿ ಯಾರು ಹೊರಗೆ ಬರೋದಿಲ್ಲ. ಓಕೆ, ಈಗ ಸರ್ವ್ ಮಾಡೋದಲ್ಲ? ಈಗ ಸರ್ವ್ ಮಾಡೋ ಟೈಮ್ ಅಲ್ಲ? ಆಲೂ ಪರೋಟ ರೆಡಿ ಅಲ್ಲ? ರೆಡಿಯಾಗಿ ಬಿಸಿ ಬಿಸಿಯಾಗಿ ಉಂಟು, ನೋಡಲಿಕ್ಕೆ ಚೆನ್ನಾಗಿ ಉಂಟು. ಸಾಧಾರಣ ಇದು ಒಂದು ಎರಡು ಒಬ್ಬರಿಗೆ ಫುಲ್ ಖಾಲಿ ಮಾಡ್ಬೋದಲ್ಲ? ಮತ್ತು ಪರೋಟ ಎಲ್ಲ 3 ಜನ. ಹೌದು, ಮತ್ತು ಇದಕ್ಕೆ ಸಾರು ಏನು ಬೇಕು ಅಂತಿಲ್ಲ, ಹಾಗೆ ತಿನ್ಬೋದು ಅಂತ ಹೇಳಿದ್ರು. ಟೇಸ್ಟ್ ಮಾಡಿ. ನ್ಯೂಟ್ರಿಷನ್ ವೈಸ್ ತುಂಬ ಒಳ್ಳೆಯದೇ, ಯಾಕೆಂದರೆ ಇದರಲ್ಲಿ ಫೈಬರ್ ಸಹ ನಿಮಗೆ ಸಿಗ್ತದೆ, ಕಾರ್ಬೋಹೈಡ್ರೇಟ್ಸ್ ಸಿಗ್ತದೆ, ಮತ್ತು ಗೋಧಿಯಿಂದ ಪ್ರೋಟೀನ್ಸ್ ಸಿಗ್ತದೆ. ಹಾಗೆ ಕಂಪ್ಲೀಟ್ ಫುಡ್. ಕಂಪ್ಲೀಟ್ ಫುಡ್ ಅಂತ ಹೇಳ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಖಂಡಿತ. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂತಹ ಏನು ನ್ಯೂಟ್ರಿಷನ್ ಫುಡ್ ಅಂತ ಹೇಳಿದ್ದಾರೆ, ಅಂದರೆ ಇದಕ್ಕೆ ಹಾಕಿರುವಂಥ ಬಳಸಿರುವಂತಹ ಏನು ಗೋಧಿ ಆಗಿರ್ಬೋದು, ಇದೆಲ್ಲ ಚೆನ್ನಾಗಿರುವಂತಹ ಒಂದು ಪರೋಟ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಆಲೂ ಪರಾಟ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ನೀರಿಗೆ ಉಪ್ಪು, ತುಪ್ಪ, 1 ಕಪ್ ಗೋಧಿ ಹಿಟ್ಟು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನಾದಿಕೊಳ್ಳಿ. ಇನ್ನೊಂದೆಡೆ ಹಸಿಮೆಣಸು, ಶುಂಠಿ, ತೆಂಗಿನ ತುರಿ, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಬೇಯಿಸಿದ ಆಲೂಗಡ್ಡೆ ತುರಿಗೆ ರುಬ್ಬಿದ ಮಿಶ್ರಣವನ್ನ ಸೇರಿಸಿ ನಿಂಬೆ ರಸ ಹಾಕಿ ಬೆರೆಸಿಕೊಳ್ಳಿ. ಆನಂತರ ಗೋಧಿ ಅಂಟನ್ನು ಲಟಿಸಿ ತಯಾರಿಸಿದ ಹೂರ್ಣವನ್ನ ತುಂಬಿ ಮತ್ತೆ ಲಟಿಸಿ. ಬಳಿಕ ಕಾದ ತವಾ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಆಲೂ ಪರೋಟ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಪರೋಟ ಹೇಗೆ ಮಾಡೋದು ಅಂತ. ಸ್ಪೆಷಲ್ ಆಗಿ ಈಗ ಮಳೆಗಾಲದಲ್ಲೆಲ್ಲ ಈ ಥರದ ಪರೋಟ ಮಾಡಿದರೆ ಕಮ್ಮಿ ಖಾಲಿ ಮಾಡ್ಬೋದು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪರ್ಸನಲ್ ಟೂದ, ಐಶ್ವರ್ಯ KT ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗುವಂತಹ ಆಲೂ ಪರೋಟ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಕೇಳುವ ಏನು? ಎಸ್ ಮ್ಯಾಮ್, ಇವಾಗ
ಅವಲಕ್ಕಿ ಬೇಲ್. ಅವಲಕ್ಕಿ ಬೇಲಲ್ಲ, ಇದೆಲ್ಲ ಮಕ್ಕಳಿಗೆ ಸ್ಕೂಲಿಂದ ಬರುವಾಗ ಭಯಂಕರ ಇಷ್ಟ ಆಗ್ಬೋದಲ್ಲ, ಚೆನ್ನಾಗಿರುತ್ತೆ. ಹೇಗಂತ ಅವಲಕ್ಕಿ ಅಂತೂ ಮನೆಯಲ್ಲಿ ಇರುತ್ತೆ, ಹೌದು. ಅದರಿಂದ ಬೇಲ್ ರೆಡಿ ಮಾಡ್ತೀವಿ. ಓಕೆ, ಸ್ಟಾರ್ಟ್ ಮಾಡಿ. ಬಾಣಲೆ ಬೇಕು. ಫಸ್ಟಿಗೆ ಬಾಣಲೆ ಬೇಕಾ? ಅಂದರೆ ಈಗ ಅವಲಕ್ಕಿಯನ್ನು ಹುರ್ಕೊಳ್ತೀರಾ? ಹೌದು. ಓಕೆ, ಒಲೆ ಒರೆಸ್ಬೇಕಲ್ಲ, ಅದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋದು. ಹಾಂ, ಫಸ್ಟಿಗೆ ಒಗ್ಗರಣೆ ಮಾಡ್ಬೇಕಾ? ಇದರಲ್ಲೇ ಮಾಡ್ತೀರಾ? ಹೌದು. ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಹಾಕಬೇಕಲ್ಲ, 2 ಚಮಚ ತುಪ್ಪ ಹಾಕಿ. ಓಕೆ, ನಾವು ತುಪ್ಪ ಅಂತ ಬಂದಾಗ ಸ್ಪೆಷಲಾಗಿ ಕೇಸರಿಯವರ ಶುದ್ಧ ಹಸುವಿನ ತುಪ್ಪ 2 ಸ್ಪೂನ್ ಬೇಕಾ? ಸಾಕು ಸಾಕು. ಫಸ್ಟ್ ನಾನು ಅದು ತುಪ್ಪ ಬಿಸಿಯಾದ ಕೂಡಲೇ ಇದು ಶೇಂಗಾ ಸ್ವಲ್ಪ ಹುರಿದುಕೊಳ್ತೇನೆ, ಕ್ರಿಸ್ಪಿ ಆಗಬೇಕದು. ಓಕೆ, ನೀವು ಹಸಿ ಶೇಂಗಾ ತಗೊಂಡಿದ್ದೀರಾ? ಹೌದು. ಅದೆಲ್ಲ ಬೇಲಿಗೆ ಸ್ವಲ್ಪ ಹಾಗೆ ಸಿಗಬೇಕಲ್ಲ ಬಾಯಿಗೆ? ಹೌದು. ಕರ್ಮ ಕುರುಮ್ ಆಗಬೇಕು. ಕರ್ಮ ಆಗಬೇಕು. ಶೇಂಗಾ ಬೀಜ ಹಾಕಿದ್ದೇನೆ, ಅದು ಸ್ವಲ್ಪ ಗೋಲ್ಡನ್ ಆಗುವಾಗ ಗೋಡಂಬಿ ಹಾಕ್ತೀರಾ? ಹೌದು. ಕಲರ್ ಚೇಂಜ್ ಆಗ್ತಾ ಬಂತು. ಹೌದು, ಒಟ್ಟಿಗೆ ಗೋಡಂಬಿ ಹಾಕಿದ್ದೀರಲ್ಲ? ಹೌದು. ಗೋಡಂಬಿ ಬೇಯುವಾಗ ಒಟ್ಟಿಗೆ ಅದು ಕರೆಕ್ಟಾಗಿ ಬೇಯ್ತದಲ್ಲ. ಆ್ಯಕ್ಚುಲಿ ಈ ಸಿಪ್ಪೆ ತೆಗೆಯೋದು ಹಾಕಿದ್ರಲ್ಲ? ಯಾವುದು? ಇದು ಶೇಂಗದ್ದು ತೆಗಿಲಿಕ್ಕೆ ಆಗುದಿಲ್ಲ. ಹಾಂ, ಓಕೆ, ಅದು ಹಾಗೆ ಬರುತ್ತೆ. ಹಾಂ, ಹಸಿದು ತೆಗಿಯಕ್ಕಾಗಲ್ಲ. ಹೌದು. ಅದು ಈಗ ಬಿಸಿ ಬಿಸಿ ಇರುವಾಗ ಸಾಫ್ಟ್ ಇರ್ತದೆ. ಹಾಂ, ಹೌದು. ಆಮೇಲೆ ಅದು ತಣ್ಣಗಾದ್ಮೇಲೆ ಫುಲ್ ಹೌದು ಡ್ರೈ ಆಗಿರ್ತಲ್ಲ, ಕ್ರಿಸ್ಪ್ ಆಗಿರ್ತದೆ. ಕ್ರಿಸ್ಪಿಯಾಗಿ. ಹಾಗೆ ಅದಕ್ಕೆ ಅದನ್ನು ತೆಗೆಯೋದು ಈಗ. ಹೌದು. ಇದು ರೆಡಿ ಮಾಡಿ ಇಟ್ಕೊಳ್ಳೋದು ಅಥವಾ ಇದಕ್ಕೆ ಮಿಕ್ಸ್ ಮಾಡೋದಾ? ಈಗ ಇದಕ್ಕೆ ಮಿಕ್ಸ್ ಮಾಡ್ತಾ ಹೋಗೋದು ಒಂದೇ ಐಟಮ್. ಓಕೆ, ಇದನ್ನು ತೆಗಿತೀರಾ? ಬೇಡ, ಇದಷ್ಟೇ ತೆಗಿತೇನೆ. ಅದರಲ್ಲಿ ಒಗ್ಗರಣೆ ಹಾಕೋಣ. ಓಕೆ, ನೋಡಿ ಒಂದೇ ಬಣಲೆಯಲ್ಲಿ ಎರಡು ಆಯ್ತಲ್ಲ? ಹೌದು. ಈಗ ಇದರಲ್ಲಿ ನಾವು ಸಾಸಿವೆ ಹಾಕು. ಒಗ್ಗರಣೆಗೆ ಸಾಸಿವೆ ಹಾಕ್ತಿದ್ರಲ್ಲ? ಹೌದು. ಸ್ವಲ್ಪ ಸಾಸಿವೆ ಚಟಪಟ ಸೌಂಡ್ ಬರ್ಕೊಂಡು. ಆಮೇಲೆ ಜೀರಿಗೆಲ್ಲ, ಜೀರಿಗೆ. ಓಕೆ, ಹಸಿಮೆಣಸಿನಕಾಯಿ. ಓಕೆ, ಕಟ್ ಮಾಡಿದಂಥ ಹಸಿಮೆಣಸಿನಕಾಯಿ ಒಂದು 2 ಎಷ್ಟು? ಒಂದು ಹಸಿಮೆಣಸ? ಹೌದು, ಒಂದು ಹಸಿಮೆಣಸಿನಕಾಯಿ. ಮತ್ತು ಖಾರ ಹೇಗೆ ಬೇಕು ಹಾಗೆಲ್ಲ. ಕರಿಬೇವು, ಈರುಳ್ಳಿ ಹಾಕ್ತಿದ್ದೀರಲ್ಲ? ತುಪ್ಪದ ಪರಿಮಳ ಹಾಗೆ ಬರ್ತುಂಟಲ್ಲ? ಹೌದು. ಕೇಸರಿಯವರ ಶುದ್ಧ ಹಸುವಿನ ತುಪ್ಪದ ಪರಿಮಳ ಇಡೀ ಅಡುಗೆ ಬಂದಿದೆ ನೋಡಿ. ಈಗ ಇದಕ್ಕೆ ನಾವು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿಕೊಳ್ಳುವ. ಸಕ್ಕರೆ ಹಾಕಿದ್ದೀರಾ? ಹೌದು. ಎಲ್ಲ ಟೇಸ್ಟ್ ಬೇಕು. ಎಲ್ಲ ಈ ಥರದಕ್ಕೆ ಎಲ್ಲ ಟೇಸ್ಟ್ ಬೇಕಲ್ಲ. ಉಪ್ಪಂತೂ ಜಾಸ್ತಿ ಬೇಕಾಗುತ್ತೆ. ಇಷ್ಟನ್ನು ಈಗ ಕರೆಕ್ಟಾಗಿ ಮಿಕ್ಸ್ ಮಾಡೋದು. ಇದಿಷ್ಟು ನಾವು ರೆಡಿ ಮಾಡಿ ಇಟ್ಟರೆ ಆಯಿತು. ಸ್ವಲ್ಪ ಇದು ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ನಾವು ಆಫ್ ಮಾಡಿಬಿಡೋದು. ಇದಿಷ್ಟು ಮಸಾಲೆ ಮಾಡಲಿಕ್ಕೆ ಇಷ್ಟೇ? ಹೌದು. ಮತ್ತೆ ಇದಕ್ಕೆ ನಾವು ಅವಲಕ್ಕಿ, ತೆಂಗಿನಕಾಯಿ ತುರಿ ಒಂದೊಂದೇ ಮಿಕ್ಸ್ ಮಾಡ್ತಾ ಹೋಗಿ. ಸ್ವಲ್ಪ ಮೆಣಸಿನ ಹುಡಿ ಆ ಥರ ಏನು ಬೇಕು ಅಂತಿಲ್ಲ? ಇಲ್ಲ, ಎಂಥದ್ದು ಬೇಡ. ಮತ್ತೆ ಯಾರಿಗೆ ಅದು ಖಾರ ಬಾಯಿಯಲ್ಲಿ ಬಂದರೆ ಆಗೋದಿಲ್ಲ ಅಂಥವ್ರು ಬೇಕಾದರೆ ಖಾರದ ಪುಡಿ ಹಾಕ್ಕೊಳ್ಬೋದು. ಇದನ್ನು ಸ್ಕಿಪ್ ಮಾಡಿ? ಹೌದು, ಹಸಿಮೆಣಸಿನಕಾಯಿ ಸ್ಕಿಪ್ ಮಾಡಿ ಅದು ಹಾಕ್ಬೋದಲ್ಲ? ಆದರೆ ಅದು ನಮಗೆ ಗೊತ್ತಾಗೋದಿಲ್ಲ ತಿಂತ. ಹೌದು. ಮತ್ತು ಅದು ಈ ಥರ ಮಸಾಲೆಯಲ್ಲಿ ಆಯಿಲಲ್ಲಿ ಹೊರ್ಕೊಂಡ ಕಾರಣ ಚೆನ್ನಾಗಿ ಡ್ರೈ ಆಗಿರುತ್ತಲ್ಲ. ಬೇರೆ ಮಿಕ್ಸ್ಚರ್ ಎಲ್ಲ ಬರುತ್ತಲ್ಲ ಅದಕ್ಕೆ, ಅದು ಆವಾಗ ಅದು ಖಾರ ಸಿಗುವುದಿಲ್ಲ ಅಷ್ಟು. ಇದು ಆಫ್ ಮಾಡ್ತೇನೆ ನಾನು. ಇದು ಈಗ ಸ್ವಲ್ಪ ತಣಿಯಲ್ಲಿ. ಇದೆಲ್ಲ ನಾರ್ಮಲ್ ಆಗಿ ನಾವು ಹೇಳ್ತೇವೆ ಮಳೆಗಾಲಕ್ಕೆ ಏನು ತಿಂಡಿ ಬೇಕು ಅದು ಅಂತ. ಅದು ಈಗ ಶಾಲೆ ಬಿಡುವ ಸಮಯ ನಮಗೆ ಗೊತ್ತಾಗ್ತದಲ್ಲ, ಆವಾಗ ಇದಿಷ್ಟು ರೆಡಿ ಮಾಡಿ ಇಡೋದು. ಮಕ್ಕಳು ಬಂದು ಕೈ ಕಾಲು ತೊಳೆದು ಯೂನಿಫಾರ್ಮ್ ತೆಗೆದು ಕೈ ಕಾಲು ತೊಳೆದು ಬರುವಾಗ ಮಿಕ್ಸ್ ಮಾಡಿ ಕೊಡೋದು. ಇದು ರೆಡಿ ಆಗ್ತದೆ. ಈ ಮಸಾಲೆ ರೆಡಿ ಮಾಡಿ ಇಟ್ಕೊಡೋದು. ಇದಿಷ್ಟು ರೆಡಿ ಮಾಡಿ ಇಟ್ಟರೆ ಸಾಕು. ಇಲ್ಲಾಂದ್ರೆ ಸ್ವಲ್ಪ ನಾಣಿ ಹೋಗ್ತದೆ ಅಂತೇಳಿ ಅದನ್ನ ಈಗ ಮಸಾಲೆ ಇದು ಅವಲಕ್ಕಿ ಮೊದಲೇ ಹಾಕಿದ್ರೆ ಎಲ್ಲ ಅದರದ್ದು ಕ್ರಿಸ್ಪ್ನೆಸ್ ಇದು ಮಿಕ್ಸ್ಚರ್ ಎಲ್ಲ ಹಾಕಿದ್ರೆ ಮೊದಲೇ ಹಾಕಿದ್ರೆ ಅದು ಇದಾಗ್ತದೆ. ಈಗ ನಾನು ಸ್ವಲ್ಪ ಎಲ್ಲ ಹಾಕ್ತಾ ಹೋಗ್ತೇನೆ. ಇದು ತೆಂಗಿನ ತುರಿ ಅಲ್ಲ? ನಾವು ತೆಂಗಿನ ತುರಿಯನ್ನು ಆಯಿಲಲ್ಲಿ ಫ್ರೈ ಮಾಡಲಿಕ್ಕಿಲ್ಲ? ಇಲ್ಲ, ಡ್ರೈ ಆಗಿರಲಿಲ್ಲ. ಹೌದು,
ಹಾಗೆ ಅದು ಇದರಲ್ಲಿ ನಮಗೆ ಈಗ ನಾವು ಇಲ್ಲಿ ಅವಲಕ್ಕಿ ಚಟ್ನಿ ಮಾಡೋದಿಲ್ಲ. ಹಾಗೆ ಅವಲಕ್ಕಿ ಇದೆಲ್ಲ ಅವಲಕ್ಕಿ ಹಾಕಿದ್ದೇನೆ. ನಮಗೆ ಬೇಕಾದ ಹಾಗೆ ಕ್ವಾಂಟಿಟಿ ಮಾಡಿಕೊಂಡ್ರೆ ಆಯ್ತು. ಓಕೆ. ಅವಲಕ್ಕಿ ಕೂಡ ನಾವು ಹುರ್ಕೊಂಡಿಲ್ಲಲ್ಲ? ಹೌದು, ಹಾಗೆ ನಡೀತದೆ. ಹೌದು. ಈಗ ನಾವು ಸರ್ವ್ ಮಾಡುವ ಇದನ್ನು. ಸರ್ವ್ ಮಾಡೋದಾ? ಆಲ್ಮೋಸ್ಟ್ ರೆಡಿಯಾ? ಹೌದು. ಓಕೆ. ಅಂದರೆ ಈಗ ಮಿಕ್ಸರ್ ಎಲ್ಲ ಆಮೇಲೆ ಸರ್ವ್ ಮಾಡುವಾಗ ಹಾಕೋದು? ಹೌದು, ಹಾಕೋದು ಎಲ್ಲ ಒಂದೊಂದೇ ಹಾಕ್ತೇವೆ. ಹೌದು, ಅದೆಲ್ಲ ನಾನು ಆಮೇಲೆ ಹಾಕ್ತೇನೆ. ಓಕೆ. ಸ್ವಲ್ಪ ರೆಡಿ ಇಲ್ಲ ಹಾಗಾದ್ರೆ ಈಗ ಇನ್ನು ಸರ್ವ್ ಮಾಡಲಿಕ್ಕೆ ಬರ್ತಲ್ಲ? ಈಗ ಇದನ್ನು ನಾವು ಸರ್ವ್ ಮಾಡುವ. ಸರ್ವ್ ಮಾಡೋದು. ಪ್ಲೇಟ್ ಅಂತೂ ರೆಡಿಯಾಗಿದೆ. ಹೌದು. ಇಲ್ಲಿಯೇ ಹೇಗೆ ಕಲರ್ಫುಲ್ ಕಾಣ್ತದೆ ನೋಡಿ. ಹೀಗೆ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಕಾಣ್ತದೆ. ಹೌದು, ಚೆನ್ನಾಗಿ ಬಂದಿದೆ. ಹಾಗೆ ತಿನ್ಬೋದು. ಬೇಕಿದ್ರೆ ನಾವು ಅದಕ್ಕೆ ಮಿಕ್ಸರ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋದಲ್ಲ? ಬೇಕಿದ್ರೆ ಅಲ್ಲ, ಆ್ಯಕ್ಚುಲಿ ಆ್ಯಡ್ ಮಾಡ್ಕೊಳ್ಳೋದು. ಅದೆಲ್ಲ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈಗ ಕೊತ್ತಂಬರಿ ಅಲ್ಲ? ಹಸಿ ಈರುಳ್ಳಿ. ಹಸಿ ಈರುಳ್ಳಿ. ಓಕೆ. ಅದೇನು ಸ್ಟಾರ್ಟ್ ಮಾಡುವಾಗ ಹಸಿ ಈರುಳ್ಳಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತಲ್ಲ? ಹೌದು. ಆಮೇಲೆ ಮಿಕ್ಸ್ಚರ್ ಅಲ್ಲ? ಓಕೆ. ಅವಲಕ್ಕಿ ಬೇಲ್ ರೆಡಿ. ಅವಲಕ್ಕಿ ಬೇಲ್ ರೆಡಿ ಅಲ್ಲ? ಗಮದಾಗಿ ಕಾಣ್ತಾ ಉಂಟು ನೋಡಲಿಕ್ಕೆ. ಹೀಗೆ ನೋಡುವಾಗ ಫುಲ್ಲು ಖಾಲಿ ಮಾಡ್ಬೋದು. ಅಂದರೆ ಈಗ ನಾರ್ಮಲಾಗಿ ಈ ಥರ ಎಲ್ಲ ಮಕ್ಕಳಿಗೆ ಮಾಡಿಕೊಟ್ರೆ ಅಂತೂ ಬಿಡಲಿಕ್ಕೆ ಮನಸ್ಸೇ ಬರಲಿಕ್ಕಿಲ್ಲ, ಅಷ್ಟು ಖಾಲಿ ಮಾಡ್ಬೋದಲ್ಲ? ನಾವು ಅವಲಕ್ಕಿ ಅಂತ ಹೇಳಿದ್ರೆ, ಅವಲಕ್ಕಿ ಅಂತ ಹೇಳಿದ್ರೆ ಮಕ್ಕಳು ಮೂಗು ಮುರಿತಾರೆ. ನಾರ್ಮಲಾಗಿ ಅವಲಕ್ಕಿ ಅಂತ ಹೇಳಿದ್ರೆ ಮನೆಯಲ್ಲಿ ಹೆಚ್ಚಾಗಿ ಎಲ್ಲರೂ ತಿನ್ನೋದು ಅವಲಕ್ಕಿ ಮಾತ್ರ ಅಲ್ಲ, ದೊಡ್ಡವರು ಸಹ ಚಂದ ಮಾಡಿ ತಿಂತಾರೆ. ಚಂದ ಮಾಡಿ ತಿನ್ನೋದು. ಈ ಥರ ಬೇಲ್ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿ ತಿಂತಾರಲ್ಲ? ಓಕೆ, ಹಾಗಾದ್ರೆ ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂತಹ ಅವಲಕ್ಕಿಯ ಬೇಲ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಅವಲಕ್ಕಿ ಬೇಲ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಶೇಂಗಾ ಬೀಜ, ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಸಾಸಿವೆ, ಜೀರಿಗೆ, ಹಸಿಮೆಣಸು, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ತೆಂಗಿನ ತುರಿ, 1 ಕಪ್ ಅವಲಕ್ಕಿ, ಹುರಿದಿಟ್ಟ ಶೇಂಗಾ ಬೀಜ ಹಾಕಿ ಬೆರೆಸಿಕೊಳ್ಳಿ. ಆ ನಂತರ ಸರ್ವಿಂಗ್ ಪ್ಲೇಟ್ ನಲ್ಲಿ ಹಾಕಿ ಮಿಕ್ಸ್ಚರ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಉದುರಿಸಿ ಸರ್ವ್ ಮಾಡಿ ಅವಲಕ್ಕಿ ಬೇಲ್. ಅಡುಗೆ ಅಂತೂ ರೆಡಿ ಆಗಿದೆ. ಹೌದು. ಫಸ್ಟಿಗೆ ಯಾವ್ದು ನೋಡೋ ಟೇಸ್ಟ್? ನಿಮ್ಗೆ ಯಾವ್ದು ಬೇಕು ತಿನ್ನುವ ಅಂತ ಅನಿಸ್ತದೆ? ಫಸ್ಟಿಗೆ ಎರಡನ್ನು ಕೂಡ ಚೆನ್ನಾಗಿ ಕಾಣ್ತಾ ಉಂಟು. ಫಸ್ಟ್ ಮಾಡಿದ್ರೆ ಫಸ್ಟ್ ತಿನ್ನುವಲ್ಲ? ಓಕೆ. ಆ್ಯಕ್ಚುಲಿ ಇದು ಯಾವುದು? ಆಲೂ ಪರೋಟ ನೋಡಿ ಹೇಗೆ ಕಟ್ ಮಾಡಿ ಚೆನ್ನಾಗಿದ್ದೀರಾ. ತಗೊಳ್ಳಿ ನಿಮ್ಗೆ. ಮಸಾಲೆ ಕರೆಕ್ಟಾಗಿ ಸಿಗ್ತಾ ಉಂಟು ಬಾಯಿಗೆ. ಸ್ವಲ್ಪ ನೀವೇನು ಮೆಣಸ ಏನದು ಬಾಯಿಗೆ ಹಾಗೆ ಪುದೀನ ಅಲ್ಲ? ಹೌದು, ಒಂಥರ ಅದರ ಫ್ಲೇವರ್ ಹಾಗೆ ಬರ್ತಾ ಉಂಟಲ್ಲ ಬಾಯಿಗೆ. ನಾರ್ಮಲಾಗಿ ನಾವು ಇದಕ್ಕೆ ಏನು ಸಾಸು ಅಥವಾ ಏನು ಚಟ್ನಿ ಎಲ್ಲ ಇದು ಕೂಡ ತಿನ್ಬೋದು. ಮೊಸರು ಕೂಡ ತಿನ್ಬೋದಲ್ಲ? ಚೆನ್ನಾಗಿದೆ. ಕಟ್ ಮಾಡಿ ಇಸ್ಕೊಳ್ಳೋಣ, ಆಮೇಲೆ ಫುಲ್ ಕಾಲು ಮಾಡ್ಬೋದಲ್ಲ? ಈಗ ಸ್ಪೆಷಲ್ಲಾಗಿ ಎಲ್ಲರ ಫೇವ್ರೇಟ್ ಅವಲಕ್ಕಿ ಬೇಲಲ್ಲ? ತಗೊಳ್ಳಿ ನಿಂತು. ಎಲ್ಲ ಮಿಕ್ಸ್ ಆಗಿ ಬರಬೇಕಲ್ಲ? ಇದಂತೂ ಸಾರಾಗಿದ್ದು. ತೆಂಗಿನಕಾಯಿ ಹಾಕಿದ್ದು ಇನ್ನೂ ಚೆನ್ನಾಗಿ ಬರ್ತಾರಲ್ಲ ಬಾಯಿಗೆ, ಹಾಗೆ ಸಿಗ್ತಾ ಉಂಟು. ಸ್ವಲ್ಪ ಏನು ತೆಂಗಿನಕಾಯಿಯ ಫ್ಲೇವರ್ ಮತ್ತು ಏನು ತುಪ್ಪ ಎಲ್ಲ ಸೇರಿದಾಗ ಚೆನ್ನಾಗಿ ಬರ್ತಾ ಉಂಟು. ಈವ್ನಿಂಗ್ ಟೈಮ್ಗೆ ಪಕ್ಕ ಮ್ಯಾಚಿಂಗ್ ಅಲ್ಲ? ಜೋರು ಮಳೆ ಬರಬೇಕು ಆ ಥರ. ಈ ಥರ ಎಲ್ಲ ಏನಿಲ್ಲ, ಬಿಸಿ ಕಾಫಿ ಜೊತೆ ಇದನ್ನು ಖಾಲಿ ಮಾಡೋದು. ಚೆನ್ನಾಗಿದೆ, ಟೇಸ್ಟಿ ಆಗಿದೆ ಮ್ಯಾಮ್. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಖುಷಿ ಆಯಿತು. ನಿಮಗೆ ಖುಷಿ ಆಯ್ತು ಅಂತ ನನಗೆ ಖುಷಿ ಆಯಿತು. ನೀವು ಯಾವಾಗಲೂ ಬರುವಾಗ ಅದೇ ಹೇಳೋದಲ್ಲ, ನಿಮಗೆ ಖುಷಿ ಆದರೆ ನಮಗೆ ಖುಷಿ ಆಯಿತು. ಅಂದರೆ ತಿಂದು ನೋಡಿದವರಿಗೆ ಖುಷಿ, ತಿಂದವರಿಗೆ ಖುಷಿ ಆಗಬೇಕು. ಹೌದು. ನಾವು ಮಾಡಿದವರಿಗೆ ಹೇಗೆ ಅಂದರೆ ತಿಂದವರು ಚೆನ್ನಾಗಿದೆ ಅಂತ ಹೇಳಿ ಅವರು ಖುಷಿ ಪಟ್ಟು ತಿಂದಾಗ ಮಾಡಿದವರಿಗೆ ಮಾಡಿದ ಕೆಲಸ ಸಾರ್ಥಕ ಆಯಿತು ಅಂತ ಹಾಗೆ ಆಗ್ತದೆ. ಅದು ಚೆನ್ನಾಗಿರುತ್ತೆ ನೋಡಿ. ತಿಂದವರಿಗೆ ಖುಷಿ ಆದರೆ ನಮಗೆ ಖುಷಿ, ಹೌದು, ಮಾಡಿದವರಿಗೆ ಖುಷಿ ಬರ್ತದೆ. ಹೌದು, ಮತ್ತು ವೀಕ್ಷಕರಿಗೆ ಕೂಡ ಸ್ಪೆಷಲ್ ಆಗಿ ಈ ಥರ ನೋಡಿದವರಿಗೆ ಸಹ ಖುಷಿ ಬರ್ತದೆ, ಖುಷಿ ಆಗ್ತದೆ. ಓಕೆ, ಚೆನ್ನಾಗಿತ್ತು ಮ್ಯಾಮ್, ಟೇಸ್ಟಿ ಆಗಿತ್ತು ಎರಡು ಕೂಡ. ಹಾಗಾಗಿ ನಮಗೆ ಒಂದು ಕರೆಕ್ಟ್ ಬಂದು 2 ಶೇಡ್ ಕೊಡೋದಕ್ಕೆ ನಿಮಗೆ
ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಧನ್ಯವಾದಗಳು. ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂತಹ ಆಲೂ ಪರೋಟ ಮತ್ತು ಸ್ಪೆಷಲ್ ಆಗಿ ಅವಲಕ್ಕಿಯ ಬೇರೆ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಘಿ ಸಿನ್ಸ್ 1965. ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.